ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ಸುವಾರ್ತೆಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಷ್ಟರ ತನಕ ನಾವು 111 ಕೀರ್ತನೆಗಳನ್ನು ನಾವು ಧ್ಯಾನಿಸಿದ್ದೇವೆ. ಇಂದು ಧ್ಯಾನಿಸಲಿರುವುದು 112ರಿಂದ. ನಾವೆಲ್ಲರೂ ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳು ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಸುವಾರ್ತೆಯ ಮೂಲಕ ನೀವು ನಮ್ಮ ಜೊತೆ ಮಾತನಾಡುತ್ತೀರಿ. ಕೀರ್ತನೆಗಳ ಮೂಲಕ ನಾವು ನಮ್ಮ ಪ್ರಾರ್ಥನೆಗಳನ್ನು, ಯಾತನೆಗಳನ್ನು ನಿಮಗೆ ಸಮರ್ಪಿಸಿ ಮೊರೆಯಿಡುವಾಗ ನಮ್ಮನ್ನು ಆಲಿಸಲು ಸದಾ ಸಿದ್ಧರಾಗಿದ್ದೀರಿ. ಇದೋ ನಿಮ್ಮ ದೈವ ಜ್ಞಾನದಿಂದ ನನ್ನನ್ನು ಹಾಗೂ ಈ ಸುವಾರ್ತೆಯನ್ನು ಆಲಿಸುತ್ತಿರುವವರನ್ನು ತುಂಬಿರಿ. ಈ ಕೀರ್ತನೆಗಳು ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿ, ಅನುಗ್ರಹವಾಗಿ ಮಾರ್ಪಡಲಿ. ಪವಿತ್ರಾತ್ಮರ ಶಕ್ತಿಯಿಂದ ನಾವು ಅರ್ಥೈಸಿಕೊಂಡು ನಮ್ಮ ಜೀವನವನ್ನು ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ ಪ್ರಭುವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಆತ್ಮೀಯರೇ, ತೆಗೆದುಕೊಳ್ಳಿ ಕೀರ್ತನೆ 112. ಈ ಕೀರ್ತನೆಯಲ್ಲಿ 10 ವಾಕ್ಯಗಳಿವೆ. ಈ ಕೀರ್ತನೆ ಭಕ್ತನ ಭಾಗ್ಯ. ಹಲ್ಲೆಲೂಯ. ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಧನ್ಯನು, ಆತನಾಜ್ಞೆಗಳಲ್ಲಿ ಹಿಗ್ಗುವವನು ಭಾಗ್ಯನು. ಬಲಿಷ್ಠವಾಗುವುದು ಜಗದೊಳು ಅವನ ಸಂತಾನ, ಸಜ್ಜನರ ಸಂತತಿ ಪಡೆಯುವುದು ಆಶೀರ್ವಚನ. ಸಿರಿ ಸಂಪತ್ತಿರುವುದವನ ಮನೆಯಲ್ಲಿ ಸಮೃದ್ಧಿಯಾಗಿ, ನೀತಿ ಫಲಿಸುವುದು ಆತನ ಮನದಲ್ಲಿ ಶಾಶ್ವತವಾಗಿ. ಸಜ್ಜನನಿಗೆ ಮೂಡುವುದು ಜ್ಯೋತಿ ಕತ್ತಲೊಳು, ನ್ಯಾಯಪ್ರಿಯನು ಆತ ದಯಾವಂತ ಕೃಪಾಳು. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ, ನ್ಯಾಯದಿಂದ ವ್ಯವಹರಿಸುವಂತ ಮನುಜನು ಭಾಗ್ಯವಂತ. ಅಚಲನಾಗಿರುವನು ನೀತಿವಂತನು, ಮರೆಯಲಾರರು ಎಂದಿಗೂ ಆತನನು. ಅಶುಭ ವಾರ್ತೆಯ ಭಯಭೀತಿ ಯಾವುದೂ ಅವನಿಗಿಲ್ಲ. ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ಥಿರವಲ್ಲ. ದೃಢವಿದೆ ಅವನ ಮನ, ಎದೆಗುಂದನವನು ಕಾಣುವನು ದುರುಳರಿಗಾಗುವ ದಂಡನೆಯನು. ಉದಾರತೆಯಿಂದ ಕೊಡುವನು ಬಡವರಿಗೆ, ಫಲಿಸುವುದು ಅವನ ನೀತಿ ಸದಾಕಾಲಕ್ಕೆ. ಮಹಿಮೆ ತರುವ ಕೋಡು ಮೂಡುವುದು ಅವನಿಗೆ, ಇದನ್ನು ಕಂಡು ಕೆರಳುವನ ದುರುಳನು. ಹೊಂದುವನು ಈ ಪರಿ ಆಶಾಭಂಗವನು, ಹಲ್ಲು ಕಡಿಯುತ್ತಾ ಅವನು ಹಾಳಾಗುವನು. ಕೀರ್ತನೆ 113. ದೇವರ ನಾಮ ಸ್ತುತಿ. ಹಲ್ಲೆಲೂಯ. ಪ್ರಭುವಿನ ದಾಸರೇ, ಸ್ತುತಿ ಮಾಡಿ, ಪ್ರಭುವಿನ ನಾಮ ಸ್ತುತಿಯನ್ನು ಮಾಡಿ. ಪ್ರಭುವಿನ ಸಿರಿ ನಾಮವು ಪೂಜ್ಯ, ಇಂದಿಗೂ ಎಂದೆಂದಿಗೂ ಪೂಜ್ಯ. ಪ್ರಭುವಿನ ಸಿರಿನಾಮವು ಸ್ತುತ್ಯ, ಪೂರ್ವ ಪಶ್ಚಿಮದವರೆಗೂ ಸ್ತುತ್ಯ. ಸಕಲ ಜಾತಿ ಜನಾಂಗಗಳಲ್ಲಿ ಪ್ರಭು ಶ್ರೇಷ್ಠ, ಆತನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ನಮ್ಮ ಪ್ರಭು ದೇವನಂತೆ ಯಾರು ಸಮರ್ಥ? ಉನ್ನತದಲ್ಲಿ ಆಸನಾರೂಢನು ಆತ, ಇಹ ಪರಗಳನ್ನು ವೀಕ್ಷಿಸಲಾತ ಶಕ್ತ. ದೀನರನ್ನು ಎಬ್ಬಿಸುವನು ಧೂಳಿನಿಂದ, ಬಡವರನ್ನು ಎತ್ತುವನು ತಿಪ್ಪೆಯಿಂದ. ಕೂರಿಸುವನಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯ ನಾಳುವ ಅಧಿಪತಿಗಳ ನಡುವೆ. ಬಂಜೆಯಾದವಳನ್ನು ಮಕ್ಕಳ ತಾಯಾಗಿಸುವನು, ಆನಂದದಿಂದಾಕೆ ಬೆಳಗಿಸುವಳ ಮನೆಯನು. ಕೀರ್ತನೆ 114. ಬಿಡುಗಡೆಯ ಹಾಡು. ಇಸ್ರಾಯೇಲ್ ಜನರು ಈಜಿಪ್ಟನ್ನು ಬಿಟ್ಟು ಹೊರಟಾಗ ಯಾಕೋಬ್ಯರು ಪರ ನುಡಿಯಾಡುವವರನ್ನು ಬಿಟ್ಟಗಲಿದಾಗ
ಜುದೇಯ ಆಯಿತಾತನಿಗೆ ದೇವಾಲಯ, ಇಸ್ರಾಯೇಲ್ ಆಯಿತಾತನಿಗೆ ಸ್ವರಾಜ್ಯ. ಇದ ಕಂಡು ಓಡಿ ಹೋಯಿತು ಕಡಲು, ಮರಳಿ ಬಂದಿತು ಜೋರ್ಡಾನು ಹೊನಲು. ಕುಪ್ಪಳಿಸಿದವು ಪರ್ವತಗಳು ಟಗರುಗಳಂತೆ, ಕುಣಿದವು ಬೆಟ್ಟ ಗುಡ್ಡಗಳು ಕುರಿಮರಿಗಳಂತೆ. ಕಡಲೆ ಓಡುತ್ತಿರುವೆ ಏಕೆ, ಜೋರ್ಡಾನ್ ಮರಳುತ್ತಿರುವೆ ಏಕೆ? ಪರ್ವತಗಳೇ ಕುಪ್ಪಳಿಸಿದಿರೇಕೆ ಟಗರುಗಳಂತೆ, ಬೆಟ್ಟ ಗುಡ್ಡಗಳೇ ಕುಣಿದಿರೇಕೆ ಕುರಿಮರಿಗಳಂತೆ? ನಡುಗು ಭೂಲೋಕವೇ ಪ್ರಭುವಿನ ಮುಂದೆ, ನಡುನಡುಗು ಯಾಕೋಬ ದೇವರ ಮುಂದೆ. ಮಾರ್ಪಡಿಸಿಹನು ಗೋರ್ಕಲ್ಲನು ಕೊಳವಾಗಿ, ಕಲ್ಲು ಬಂಡೆಯನು ನೀರಿನ ಬುಗ್ಗೆಯಾಗಿ. ಕೀರ್ತನೆ 115. ನಮಗೆಲ್ಲ ದೇವನೊಬ್ಬನೇ, ನಮಗಲ್ಲ ಹೇ ಪ್ರಭು ನಮಗಲ್ಲ ಮಹಿಮೆ, ನಿನ್ನ ನಾಮಕ್ಕೆ ಸಲ್ಲಲಿ ಆ ಮಹಿಮೆ. ನಿನ್ನ ನೀತಿ ಸತ್ಯತೆಗಳ ನಿಮಿತ್ತವೇ ಅನ್ಯ ಜನರು ನುಡಿಯುವುದೆಂತು ಅವರ ದೇವರಲ್ಲಿ ಎಂದು. ಪರದಲ್ಲಿಹನು ನಮ್ಮ ದೇವನು, ಗೈವನು ತನಗಿಷ್ಟ ಬಂದುದನು. ಅವರ ವಿಗ್ರಹ ಬರೀ ಬೆಳ್ಳಿ ಬಂಗಾರ, ಅವು ಮಾನವನ ಕೈ ಕೆಲಸಗಳು ಮಾತ್ರ. ಬಾಯಿದ್ದರೂ ಅವು ಮಾತಾಡುವುದಿಲ್ಲ, ಕಣ್ಣುಗಳಿದ್ದರೂ ಅವು ಕಾಣುವುದಿಲ್ಲ, ಕಿವಿ ಇದ್ದರೂ ಅವು ಕೇಳುವುದಿಲ್ಲ, ಮೂಗಿದ್ದರೂ ಅವು ಮೂಸುವುದಿಲ್ಲ. ಗಂಟಲೊಳು ಅವಕ್ಕೆ ಶಬ್ದವೇ ಇಲ್ಲ, ಕೈ ಇದ್ದರೂ ಅವು ಮುಟ್ಟುವುದಿಲ್ಲ, ಕಾಲಿದ್ದರೂ ಅವು ನಡೆಯುವುದಿಲ್ಲ. ಅವುಗಳಂತಾಗುವರು ಅವುಗಳನ್ನು ಮಾಡುವವರು, ಅವುಗಳಂತಾಗುವರು ಅವುಗಳನ್ನು ನಂಬುವವರು. ಪ್ರಭುವಿನಲ್ಲಿದೆ ಭರವಸೆ ಇಸ್ರಾಯೇಲ್ ಜನರಿಗೆ, ಆತನೇ ಸಹಾಯಕ ರಕ್ಷಾ ಕವಚ ಅವರಿಗೆ. ಪ್ರಭುವಿನಲ್ಲಿದೆ ಭರವಸೆ ಆರೋನನ ಕುಲಕ್ಕೆ, ಆತನೇ ಸಹಾಯಕ ರಕ್ಷಾ ಕವಚ ಅವರಿಗೆ. ಪ್ರಭುವಿನಲ್ಲಿದೆ ಭರವಸೆ ಆತನ ಭಕ್ತ ಜನರಿಗೆ, ಆತನೇ ಸಹಾಯಕ ರಕ್ಷಾ ಕವಚ ಅವರಿಗೆ. ಆಶೀರ್ವದಿಸುವನು ಪ್ರಭು ಮರೆಯದೆ ನಮ್ಮನು, ಇಸ್ರಾಯೇಲ್ ವಂಶವನು ಆರೋನನ ಕುಲವನು. ಆಶೀರ್ವದಿಸುವನು ಪ್ರಭು ತನ್ನಲ್ಲಿ ಭಯಭಕ್ತಿಯುಳ್ಳವರನು, ಚಿಕ್ಕವರು ದೊಡ್ಡವರೆನ್ನದೆ ಭಯಭಕ್ತಿಯುಳ್ಳವರನು. ವೃದ್ಧಿಗೊಳಿಸಲಿ ಪ್ರಭು ನಿಮ್ಮನು, ವೃದ್ಧಿಗೊಳಿಸಲಿ ನಿಮ್ಮ ಮಕ್ಕಳನ್ನು. ಇಹ ಪರಗಳನ್ನು ಉಂಟು ಮಾಡಿದ ಪ್ರಭುವಿಂದ ಲಭಿಸುವಂತಾಗಲಿ ನಿಮಗೆ ಆಶೀರ್ವಾದ. ಪ್ರಭುವಿಗೆ ಸ್ವಂತವಾದುದು ಪರಲೋಕ, ನರರಿಗೆ ಕೊಟ್ಟಿಹನಾತನು ಭೂಲೋಕ. ಸ್ತುತಿಸುವುದಿಲ್ಲ ಸತ್ತವರಾರು ಪ್ರಭುವನು, ಕೀರ್ತಿಸರು ಪಾತಾಳಕ್ಕಿಳಿಯುವವರು ಆತನನು. ನಾವಾದರೋ ಪ್ರಭುವನ್ನು ಹೊಗಳಿ ಹಾಡುವೆವು, ಇಂದಿಗೂ ಎಂದೆಂದಿಗೂ ಹೊಗಳಿ ಆಡುವೆವು. ಹಲ್ಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ 4 ಕೀರ್ತನೆಗಳನ್ನು ನಾವು ಧ್ಯಾನಿಸೋಣ ಮತ್ತು ನಮ್ಮ ಜೀವನದ ಯಾತನೆಗಳನ್ನು ದೇವರಿಗೆ ಸಮರ್ಪಿಸಿ ದೂರವಾಗಿಸುವಂತೆ ಬೇಡಿಕೊಳ್ಳೋಣ. ಕೀರ್ತನೆಗಳು ನಮಗೆ ದೇವರೊಂದಿಗೆ ನಾವು ಪ್ರಾರ್ಥಿಸಲು ಸಹಾಯ ಮಾಡುತ್ತವೆ. ಅದರಲ್ಲೂ ಇಂದಿನ ಈ ಕೀರ್ತನೆಗಳು ಒಳ್ಳೆಯ ಅರ್ಥಗರ್ಭಿತ ಕೀರ್ತನೆಗಳಾಗಿ ನಮಗೆ ಲಭ್ಯವಾಗಿದೆ. ಕೀರ್ತನೆ 112ರಲ್ಲಿ ನಾವು ನೋಡುತ್ತೀವಿ, ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು. ನಾವು ದೇವರಲ್ಲಿ ಭಯಭಕ್ತಿ ಇದ್ದು ಜೀವಿಸಬೇಕು, ಅಥವಾ ನಮ್ಮ ವಿಶ್ವಾಸದಲ್ಲಿ ನಾವು ಬಾಳಬೇಕು. ಆತನ ಆಜ್ಞೆಗಳಲ್ಲಿ ಹಿಗ್ಗುವವನು ಭಾಗ್ಯನು. ದೇವರ ಆಜ್ಞೆ ನಮ್ಮ ಜೀವನದಲ್ಲಿ ನಾವು ಕೈಗೊಂಡು ನಡೆಯುವಾಗ ನಾವು ಆಶೀರ್ವಾದ ಹೊಂದುತ್ತೇವೆ. ಬಲಿಷ್ಠವಾಗುವುದು ಜಗದೊಳು ಅವನ ಸಂತಾನ. ನೋಡಿ, ದೇವರಲ್ಲಿ ಭಯಭಕ್ತಿ ಇಟ್ಟು ಬಾಳಿದಾಗ, ಆಜ್ಞೆಗಳ ಪ್ರಕಾರ ಬಾಳಿದಾಗ ಅವನ ಸಂತಾನ ಆಶೀರ್ವಾದವಾಗುತ್ತೆ. ಸಜ್ಜನರ ಸಂತತಿ ಪಡೆಯುವುದು ಆಶೀರ್ವಚನ. ಏಕೆಂದರೆ ದೇವರೊಡನೆ ಇರುವಾಗ, ದೇವರ ಆಜ್ಞೆಗಳಂತೆ ಜೀವಿಸುವಾಗ, ದೇವರ ಆಜ್ಞೆಗಳ ಪ್ರಕಾರ ನಮ್ಮ ಜೀವನವನ್ನು ರೂಪಿಸುವಾಗ ನಾವು ಆಶೀರ್ವಚನವನ್ನು ಆ ಸರ್ವಶಕ್ತ ಸರ್ವೇಶ್ವರನಿಂದ ಪಡೆಯುತ್ತೇವೆ. ಸಿರಿ ಸಂಪತ್ತಿರುವುದಾತನ
ಸಿರಿ ಸಂಪತ್ತಿರುವುದು ಅವನ ಮನೆಯಲ್ಲಿ ಸಮೃದ್ಧಿಯಾಗಿ. ನೋಡಿ, ನಮಗೆ ಸಮೃದ್ಧಿ ಸಿಗುವುದು ದೇವರ ಆಶೀರ್ವಾದ ವರದಾನದಿಂದ. ನೀತಿ ಫಲಿಸುವುದು ಆತನ ಮನದಲ್ಲಿ ಶಾಶ್ವತವಾಗಿ. ಅದರಿಂದ ಆತನ ಮನದಲ್ಲಿ ಅನ್ಯಾಯ ಇರುವುದಿಲ್ಲ. ಒಳ್ಳೆಯದು ಮಾಡಬೇಕು, ಆ ನೀತಿ ಅನ್ಯಾಯ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ನ್ಯಾಯಭರಿತವಾದ ನೀತಿಯ ಜೀವನ ಜೀವಿಸಬೇಕು ಎಂಬುದು ಅವನ ಮನಸ್ಸಿನಲ್ಲಿ ಪ್ರಭುವೇ ಹಾಕುತ್ತಾರೆ. ಸಜ್ಜನನಿಗೆ ಮೂಡುವುದು ಜ್ಯೋತಿ ಕತ್ತಲೊಳು. ನೋಡಿ, ದೇವರ ಬೆಳಕು ಜ್ಞಾನಕ್ಕೆ ಮೂಲ. ನಾವು ಓದಿದ್ದೀವಿ, ಸುಜ್ಞಾನಕ್ಕೆ ಮೂಲವೇ ದೈವ ಭಯ. ಅಂದರೆ ಸುಜ್ಞಾನ, ಆ ದೇವರ ಜ್ಞಾನ ನಮಗೆ ಅದು ಬೆಳಕು. ನಮ್ಮ ಕತ್ತಲಲ್ಲಿ ಅಂದರೆ ನಾವು ಅಂಧಕಾರಕ್ಕೆ ಹೋಗದಂತೆ ತಡೆಯುವುದು ಅದು ದೇವರ ಬೆಳಕು. ಸಜ್ಜನನಿಗೆ ಮೂಡುವುದು ಜ್ಯೋತಿ ಕತ್ತಲೊಳು, ನ್ಯಾಯಪ್ರಿಯನು ಆತ ದಯಾವಂತ ಕೃಪಾಳು. ಏಕೆಂದರೆ ದೇವರ ಜೊತೆಗೆ ಇರುವಾಗ ಅವರ ಆ ಸಹವಾಸ ನಮಗೆ ಆಶೀರ್ವಾದವನ್ನು ತರುತ್ತೆ. ಮಾತ್ರವಲ್ಲ, ಅವರಂತಾಗುವಂಥ ಭಾಗ್ಯ ನಮಗೆ ಸಿಗುತ್ತೆ. ದಯ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ. ಇವತ್ತು ನೋಡಿ, ಕರುಣೆ ಕಡಿಮೆ ಆಗ್ತಾ ಇದೆ ಅಂತಾರೆ. ಯಾರು ದಯ ತೋರುತ್ತಾರೆ ಇತರರ ಮೇಲೆ ಅವನು ನಿಜವಾಗಿಯೂ ಭಾಗ್ಯವಂತ. ನ್ಯಾಯದಿಂದ ವ್ಯವಹರಿಸುವಂಥ ಮನುಷ್ಯನು ಭಾಗ್ಯವಂತ. ಅದರಿಂದ ಅನ್ಯಾಯ ಮಾಡದೆ ನ್ಯಾಯಭರಿತವಾಗಿ ಜೀವಿಸುವವನು, ವ್ಯವಹರಿಸುವವನು ಭಾಗ್ಯವಂತ. ಅಚಲನಾಗಿರುವನು ನೀತಿವಂತನು. ಅದರಿಂದ ಅವನು ಸದೃಢನಾಗಿರುವನು. ಏನು ಅವನಿಗೆ ಬಾಧೆಗಳು ಬಂದರೂ ಹೆದರದೆ ಜೀವಿಸುವ ಶಕ್ತಿ ಅವನಿಗೆ ಸಿಗುವುದು. ಅಚಲನಾಗಿರುವನು ನೀತಿವಂತನು, ಮರೆಯಲಾರರು ಎಂದಿಗೂ ಆತನನು. ಅಶುಭ ವಾರ್ತೆಯ ಭಯಭೀತಿ ಯಾವುದೂ ಅವನಿಗಿಲ್ಲ. ಅಶುಭ ವಾರ್ತೆಯ ಭಯಭೀತಿ ಯಾವುದೂ ಅವನಿಗಿಲ್ಲ. ಏಕೆಂದರೆ ಅವನೊಟ್ಟಿಗೆ ದೇವರಿದ್ದಾರೆ. ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ಥಿರವಲ್ಲ. ಇವತ್ತು ನಮಗೆ ಅಸ್ಥಿರತೆ ಕಾಡ್ತಾ ಇರುತ್ತೆ, ಚಂಚಲತೆ ಕಾಡ್ತಾ ಇರುತ್ತೆ. ಆದರೆ ಪ್ರಭುವಿನಲ್ಲಿ ಭರವಸೆ ಇಟ್ಟವರಿಗೆ ಅದು ಅಸ್ಥಿರವಲ್ಲ, ಬದಲಾಗಿ ಸುಸ್ಥಿರ. ದೃಢವಿದೆ ಅವನ ಮನ, ಎದೆಗುಂದನವನು ಕಾಣುವನು ದುರುಳರಿಗಾಗುವ ದಂಡನೆಯನು. ನೋಡಿ, ಅವನ ಮನ ದೇವರಲ್ಲಿ ದೃಢವಾಗಿರುವುದರಿಂದ ಅವನು ಎದೆಗುಂದುವುದಿಲ್ಲ, ಹೆದರುವುದಿಲ್ಲ, ಭಯಪಡುವುದಿಲ್ಲ. ಬದಲಾಗಿ ದುರುಳರಿಗಾಗುವ ದಂಡನೆಯನ್ನು ಆತ ನೋಡುವನು. ಉದಾರತೆಯಿಂದ ಕೊಡುವನು ಬಡವರಿಗೆ, ಫಲಿಸುವುದು ಅವನ ನೀತಿ ಸದಾ ಕಾಲಕ್ಕೆ. ಮಹಿಮೆ ತರುವ ಕೋಡು ಮೂಡುವುದು ಅವನಿಗೆ. ನೋಡಿ, ಉದಾರತೆಯನ್ನು, ಆತನಲ್ಲಿ ಉದಾರತೆಯ ಒಂದು ಗುಣ ದೇವರು ಅವನಲ್ಲಿ ಹಾಕುತ್ತಾರೆ. ಆತನ ನೀತಿ ಸದಾಕಾಲಕ್ಕೆ ಫಲ ಕೊಡುತ್ತೆ ಮತ್ತು ಮಹಿಮೆ ತರುವ ಆಶೀರ್ವಾದ ಅವನಿಗೆ ಸಿಗುತ್ತೆ. ಇದನ್ನು ಕಂಡು ಕೆರಳುವನ ದುರುಳನು, ಹೊಂದುವನು ಈ ಪರಿ ಆಶಾಭಂಗವನು. ಹಲ್ಲು ಕಡಿಯುತ್ತಾ ಅವನು ಹಾಳಾಗುವನು. ಇದು ಕೀರ್ತನೆ 112, ಭಕ್ತನ ಭಾಗ್ಯ. ಕೀರ್ತನೆ 113, ದೇವರ ನಾಮ ಸ್ತುತಿ. ನಾವು ದೇವರನ್ನು ಸ್ತುತಿಸುವುದು ಯೋಗ್ಯವೂ ನ್ಯಾಯವೂ ಯುಕ್ತವೂ ಆಗಿದೆ, ಏಕೆಂದರೆ ಅವರು ನಮ್ಮ ಸೃಷ್ಟಿಕರ್ತ. ಅಲ್ಲೇಲೂಯ. ಪ್ರಭುವಿನ ದಾಸರೇ ಸ್ತುತಿ ಮಾಡಿ, ಪ್ರಭುವಿನ ನಾಮ ಸ್ತುತಿ ಮಾಡಿ. ಪ್ರಭುವಿನ ನಾಮ, ದೇವರ ನಾಮವನ್ನು ಸ್ತುತಿ ಮಾಡಿ. ಪ್ರಭುವಿನ ಸಿರಿನಾಮವು ಪೂಜ್ಯ, ಇಂದಿಗೂ ಎಂದೆಂದಿಗೂ ಪೂಜ್ಯ. ಪ್ರಭುವಿನ ಸಿರಿನಾಮವು ಪೂಜ್ಯ. ಯಾವಾಗ? ಇಂದಿಗೂ ಎಂದೆಂದಿಗೂ ಪೂಜ್ಯ. ಪ್ರಭುವಿನ ಸಿರಿನಾಮವು ಸ್ತುತ್ಯ, ಪೂರ್ವ ಪಶ್ಚಿಮದವರೆಗೂ ಸ್ತುತ್ಯ. ಅವರ ನಾಮ ಪೂಜ್ಯ, ಅವರ ನಾಮ ಸ್ತುತ್ಯ. ಸಕಲ ಜಾತಿ ಜನಾಂಗಗಳಲ್ಲಿ ಪ್ರಭು ಶ್ರೇಷ್ಠ. ಆತನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ಪ್ರಭುವಿನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ. ಅಂದರೆ ಅದಕ್ಕೆ ಎಲ್ಲೇ ಇಲ್ಲ, ಪ್ರಭುವಿನ ಮಹಿಮೆಗೆ ಎಲ್ಲೇ ಇಲ್ಲ. ನಮ್ಮ ಪ್ರಭು ದೇವನಂತೆ ಯಾರೂ ಸಮರ್ಥ. ಉನ್ನತದಲ್ಲಿ ಆಸನಾರೂಢನು ಆತ, ಇಹ ಪರಗಳನ್ನು ವೀಕ್ಷಿಸಲಾತ ಶಕ್ತ. ಆದ್ದರಿಂದ ಉನ್ನತ ಅಂದರೆ ಸ್ವರ್ಗ ಸಾಮ್ರಾಜ್ಯದಲ್ಲಿ, ಸ್ವರ್ಗದಲ್ಲಿ ಅವರಿದ್ದಾರೆ. ಅಲ್ಲಿಂದ ಎಲ್ಲವನ್ನೂ ಅವರು ನೋಡಿಕೊಳ್ಳುತ್ತಾರೆ. ದೀನರನ್ನು ಎಬ್ಬಿಸುವನು ಧೂಳಿನಿಂದ, ಬಡವರನ್ನು ಎತ್ತುವನು ತಿಪ್ಪೆಯಿಂದ. ಕೂರಿಸುವನಾತ ಅವರನ್ನು ಅಧಿಪತಿಗಳ ನಡುವೆ, ತನ್ನ ಪ್ರಜೆಯನ್ನಾಳುವ ಅಧಿಪತಿಗಳ ನಡುವೆ. ಬಂಜೆಯಾದವಳನು ಮಕ್ಕಳ ತಾಯಾಗಿಸುವನು, ಆನಂದದಿಂದಾಕೆ ಬೆಳಗಿಸುವಳ ಮನೆಯನು. ಬಂಜೆಯಾದವಳನು ಮಕ್ಕಳ ತಾಯಾಗಿಸುವನು.
ಕೀರ್ತನೆ 127 ವಾಕ್ಯ 3 ಈ ರೀತಿ ಹೇಳುತ್ತೆ, ಪ್ರಭುವಿನಿಂದ ಬಂದ ಸೊತ್ತು ಪುತ್ರ ಸಂತಾನ, ಕರುಳ ಕುಡಿಯು ಆತ ನೀಡುವ ಬಹುಮಾನ. ಕೀರ್ತನೆ 113, ಬಂಜೆಯಾದವಳನ್ನು ಮಕ್ಕಳ ತಾಯಾಗಿಸುವನು. ಅಂದರೆ ಮಕ್ಕಳ ಭಾಗ್ಯ, ಗರ್ಭದಲ್ಲಿ ಜೀವ ಕೊಡುವುದು ದೇವರು. ಅದಕ್ಕಾಗಿ ಅನೇಕ ಬಾರಿ ನಾನು ನೋಡಿದ್ದೀನಿ, ಬಂಜೆಯಾಗಿರುವವರು ಅಥವಾ ವೈದ್ಯರಿದ್ದಾರೆ ಗರ್ಭವೇ ಧರಿಸೋಲ್ಲ, ಸಮಸ್ಯೆಗಳಿವೆ ಎನ್ನುವವರಿಗೂ ಕೂಡ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟಾಗ, ಪ್ರಭುವಿನ ಪೂಜ್ಯನಾಮವನ್ನು ನಾವು ಸ್ಮರಿಸಿ ಪ್ರಾರ್ಥಿಸಿ ಸ್ತುತಿಸಿದಾಗ ಅವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿದ್ದಾರೆ. ಬಂಜೆಯಾದವಳನ್ನು ಮಕ್ಕಳ ತಾಯಾಗಿಸುವನು, ಆನಂದದಿಂದಾಕೆ ಬೆಳಗಿಸುವಳ ಮನೆಯನು. ಆದ್ದರಿಂದ ಇವತ್ತು ನಾವು ಈ ಕೀರ್ತನೆ ಪ್ರಾರ್ಥಿಸುವಾಗ, ಒಂದು ವೇಳೆ ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥಿಸುವವರಿದ್ದರೆ ಈ ಕೀರ್ತನೆಯ ಕೊನೆಯ ವಾಕ್ಯ 113ನೇ ಕೀರ್ತನೆಯ 9ನೇ ವಾಕ್ಯವನ್ನು ಧ್ಯಾನಿಸಿ, ಇದರೊಂದಿಗೆ ಕೀರ್ತನೆ 127 ವಾಕ್ಯ 3 ಧ್ಯಾನಿಸಿ ಪ್ರಾರ್ಥಿಸಿ. ಖಂಡಿತವಾಗಿಯೂ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇದನ್ನು ಕಳೆದ ಸುಮಾರು ವರ್ಷಗಳಿಂದ ನಾನು ನೋಡುತ್ತಾ ಬಂದಿದ್ದೀನಿ. ದೇವರ ವಾಕ್ಯ ಸಜೀವವಾದುದು, ಅದು ಕ್ರಿಯಾತ್ಮಕವಾದುದು, ಅದು ಕೆಲಸ ಮಾಡುತ್ತೆ. ಪವಿತ್ರಾತ್ಮ ಕೆಲಸ ಮಾಡ್ತಾರೆ. ಮುಂದಿನ ಈ ಒಂದು ಕೀರ್ತನೆ 114, ಇದರಲ್ಲಿ ಕೂಡ 8 ವಾಕ್ಯಗಳಿವೆ. ಬಿಡುಗಡೆಯ ಹಾಡು. ಇಸ್ರಾಯೇಲ್ ಜನರು ಈಜಿಪ್ಟನ್ನು ಬಿಟ್ಟು ಹೊರಟಾಗ, ಯಾಕೋಬ್ಯರು ಪರ ನುಡಿಯಾಡುವರನ್ನು ಬಿಟ್ಟಗಲಿದಾಗ, ಜುದೇಯ ಆಯಿತಾತನಿಗೆ ದೇವಾಲಯ, ಇಸ್ರಾಯೇಲ್ ಆಯಿತಾತನಿಗೆ ಸ್ವರಾಜ್ಯ. ಅಂದರೆ ಅವರು ಈ ಬಂಧನದಲ್ಲಿದ್ದಾಗ, ನೆಬೂಕದ್ನೆಜರ್ ಇರಬಹುದು ಅಥವಾ ಸನ್ಯಾಕಿರಬ್ ಇರಬಹುದು, ಈಗ ಅನೇಕ ರಾಜರ ಬಂಧನ, ಅಲ್ಲಿಂದ ಬಿಡುಗಡೆ. ಆದರೆ ಇಸ್ರಾಯೇಲಿಯರಿಗೆ ಆ 400 ವರುಷಗಳ ಕಾಲ ಅವರು ಫರೋಹ ಅರಸನಿಂದ ಅಲ್ಲಿ ಅನುಭವಿಸಿದ ಯಾತನೆ, ಇವತ್ತು ನಮಗೂ ಕೂಡ ಅಂಥ ಬಂಧನಗಳು, ಅದರ ಅನುಭವ ನಮಗಾಗ್ಬೋದು. ಎಲ್ಲ ಇದ್ದು ಏನು ಇಲ್ಲದವರಂತೆ, ಸಮಾಧಾನ ಇಲ್ಲದವನಂತೆ ನಾವು ಜೀವಿಸಿರಬಹುದು, ಅದು ಜೀವಿಸ್ತಾ ಇರಬಹುದು. ಅದಕ್ಕೆ ಜುದೆಯ ಆಯಿತಾತನಿಗೆ ದೇವಾಲಯ, ಇಸ್ರಾಯೇಲ್ ಆಯಿತಾತನಿಗೆ ಸ್ವರಾಜ್ಯ. ಇದ ಕಂಡು ಓಡಿ ಹೋಯಿತು ಕಡಲು, ಮರಳಿ ಬಂದಿತು ಜೋರ್ದಾನ್ ಹೊನಲು. ಓಡಿ ಹೋಯಿತು ಕಡಲು ಅಂದರೆ ದೇವರು ಕಡಲನ್ನು ಇಬ್ಬಾಗಿಸಿದರು, ಇಸ್ರಾಯೇಲ್ ಜನಾಂಗದವರನ್ನು ಅದರಲ್ಲಿ ನಡೆಸಿದರು. ಮರಳಿ ಬಂದಿತು ಜೋರ್ಡಾನ್ ಹೊನಲು. ಕುಪ್ಪಳಿಸಿದವು ಪರ್ವತಗಳು ಟಗರುಗಳಂತೆ, ಕುಣಿದವು ಬೆಟ್ಟಗುಡ್ಡಗಳು ಕೊರಿಮಳಿಗಳಂತೆ. ಏಕೆಂದರೆ ದೇವ ತಂದ ಆ ಬಿಡುಗಡೆಯ ಒಂದು ಸಂದೇಶವನ್ನು ಅಥವಾ ಬಿಡುಗಡೆಯ ಅನುಭವವನ್ನು ಈ ಕೀರ್ತನಕರ ಹಾಡಿನ ರೂಪದಲ್ಲಿ ಹಾಕ್ತಾನೆ. ಕಡಲೆ ಓಡುತ್ತಿರುವೆ ಏಕೆ, ಜೋರ್ಡಾನ್ ಮರಳುತ್ತಿರುವೆ ಏಕೆ, ಪರ್ವತಗಳೇ ಕುಪ್ಪಳಿಸಿದಿರೇಕೆ ಟಗರುಗಳಂತೆ, ಬೆಟ್ಟ ಗುಡ್ಡಗಳೇ ಕುಣಿದಿರೇಕೆ ಕುರಿಮರಿಗಳಂತೆ. ನಡುಗು ಭೂಲೋಕವೇ ಪ್ರಭುವಿನ ಮುಂದೆ, ನಡುಗು ಯಾಕೋಬ ದೇವರ ಮುಂದೆ. ಅಂದರೆ ದೇವರ ಮುಂದೆ ಯಾವುದೂ ನಿಲ್ಲಲು ಅಸಾಧ್ಯ. ಅವರ ಕೃಪೆ, ಅವರ ಮಹಿಮೆ ಅಗಾಧ ಅಗಮ್ಯವಾದುದು. ಮಾರ್ಪಡಿಸಿದನು ಗೋರ್ಕಲ್ಲನ್ನು ಕೊಳವಾಗಿ. ನೋಡಿ ಏನು ಮಾಡಿದ್ರು, ಮಾರ್ಪಡಿಸಿದನು ಗೋರ್ಕಲ್ಲನ್ನು ಕೊಳವಾಗಿ, ಕಲ್ಲು ಬಂಡೆಯನ್ನು ನೀರಿನ ಬುಗ್ಗೆಯಾಗಿ. ಈ ಬಿಡುಗಡೆಯ ಸಂದರ್ಭದಲ್ಲಿ ದೇವರು ಕರ್ಕೊಂಡು ಬಂದಾಗ ಆಕಾಶದಿಂದ ಮನ್ನ, ಆ ಬಂಡೆಯಿಂದ ಪಾನ, ಮತ್ತು ಅವರಿಗೆ ಏನೆಲ್ಲ ಬೇಕು ಅದನ್ನು ದೇವರು ಒದಗಿಸಿ ಕೊಟ್ಟರು. ಗಾಡ್ ಪ್ರೊವೈಡ್ಸ್. ಅದರಿಂದ ಇವತ್ತು ಈ ಹಾಡಿನ ಮೂಲಕ, ಕೀರ್ತನೆಯ ಮೂಲಕ ದೇವರು ನನಗೂ ನಿಮಗೂ ಒದಗಿಸಿ ಕೊಡುತ್ತಾರೆ. ನಮ್ಮ ದೇವರು ಒದಗಿಸಿ ಕೊಡುವ ದೇವರು. ಆದ್ದರಿಂದ ನಾವು ಅಡಗಿಸಿ ಇಡುವ ಮನುಷ್ಯರು, ದೇವರು ಅಡಗಿಸಿಡುವುದಿಲ್ಲ. ಗಾಡ್ ಈಸ್ ಜನರಸ್. ಉದಾರ ಮನಸ್ಸು ದೇವರದು. ಅದರಿಂದ ಆದ್ಮೇಲೆ ನಾವು ಆ ದೇವರ ಉದಾರತೆಯನ್ನು ಸವಿದಿದ್ದೇವೆ, ಸವಿಯುತ್ತಾ ಇದ್ದೀವಿ, ಇನ್ನೂ ಸವಿಯಲಿದ್ದೀವಿ. ಅದರಿಂದ ಈ ಪ್ರಾರ್ಥನೆ ನಮಗೆ ಅವರ ಉದಾರತೆಯನ್ನು ಸವಿಯುವಂತೆ ಮಾಡುತ್ತೆ. ಮುಂದಿನ ಕೀರ್ತನೆ ಸುಮಾರು 18 ವಾಕ್ಯಗಳು ಈ ಕೀರ್ತನೆಯಲ್ಲಿವೆ. ಇಲ್ಲಿ ನಮಗೆಲ್ಲ ದೇವರೊಬ್ಬನೇ. ಈ ಕೀರ್ತನೆಯಲ್ಲಿ ಕೊನೆಯ ವಾಕ್ಯಗಳನ್ನು ನಾನು ಮೊದಲನೇದಾಗಿ ತಗೊಳ್ತೀನಿ. ವಾಕ್ಯ 17 ಮತ್ತು 18. ಸ್ತುತಿಸುವುದಿಲ್ಲ ಸತ್ತವರಾರು ಪ್ರಭುವನು. ನೋಡಿ,
ದೇವರೊಬ್ಬನೇ, ಅವರಿಗೇನು ಬೇಕು? ಅವರ ನಾಮ ಸ್ತುತ್ಯಾರ್ಹ, ಪೂಜ್ಯ, ಶ್ರೇಷ್ಠ, ಉತ್ಕೃಷ್ಟ ಅಂತೇಳಿ ಕೇಳಿದ್ವಿ. ಆದರೆ ಯಾರು ಪ್ರಭುವನ್ನು ಸ್ತುತಿಸುವುದಿಲ್ಲ? ಸತ್ತವರಾರು ಪ್ರಭುವನ್ನು ಸ್ತುತಿಸುವುದಿಲ್ಲ. ಯಾರು ಸತ್ತವರು? 3 ರೀತಿಯ ಸಾವಿದೆ. ಒಂದು ದೈಹಿಕ ಸಾವು, ಫಿಸಿಕಲ್ ಡೆತ್. ಎರಡನೇದು ಆಧ್ಯಾತ್ಮಿಕ ಸಾವು, ಸ್ಪಿರಿಚುವಲ್ ಡೆತ್. ಮೂರನೇದು ಶಾಶ್ವತ ಸಾವು, ಇಟರ್ನಲ್ ಡೆತ್. ಫಿಸಿಕಲ್ ಡೆತ್, ನಮ್ಮ ದೇಹ ಸತ್ತೋಗುತ್ತೆ, ಆದರೆ ಆ ಆತ್ಮ ದೇವರು ಪುನರುಜ್ಜೀವನಗೊಳಿಸುತ್ತಾರೆ ಮತ್ತು ಈ ದೇಹ ಮಣ್ಣಲ್ಲಿ ಹೋದಾಗ ಅದಕ್ಕೆ ಹೊಸ ರೂಪವನ್ನು ದೇವರು ಕೊಡ್ತಾರೆ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಓದ್ತೀವಿ ನಾವು. ಹಾಗೆಯೇ ಈ ಆಧ್ಯಾತ್ಮಿಕ ಅಂದರೆ ನಾವು ಬದುಕಿದ್ದೀವಿ, ಪ್ರಾರ್ಥನೆ ಮಾಡುವುದಿಲ್ಲ, ಬೈಬಲ್ ಓದುವುದಿಲ್ಲ, ಬ್ಯಾಪ್ಟಿಸಮ್ ಪಡ್ಕೊಂಡಿದ್ದೀವಿ ಅಷ್ಟೇ ವಿನಃ ದೇವರಿಂದ, ದೇವಾಲಯದಿಂದ ದೂರ ಸರಿದಿದ್ದೀವಿ. ಸತ್ತವರಂದರೆ ಇವರು. ಸತ್ತವರಾರು ಪ್ರಭುವನ್ನು ಸ್ಮರಿಸುವುದಿಲ್ಲ. ಇಟರ್ನಲ್ ಡೆತ್ ಅಂದರೆ ನಾವು ಈ ಆಧ್ಯಾತ್ಮಿಕವಾಗಿ ಸತ್ತ ಮೇಲೆ ನಾವು ಇಟರ್ನಲ್ ಡೆತ್ ಅಂದರೆ ನಾವು ಸ್ವರ್ಗಕ್ಕೆ ಕಳ್ಕೊಳ್ತೀವಿ ಮತ್ತು ನರಕದಲ್ಲಿ ಹೋಗ್ತೀವಿ ಎಂಬುದಾಗಿ. ಆದ್ದರಿಂದ ನಾವು ಸತ್ತಿದ್ದೀವ, ಜೀವಂತವಾಗಿದ್ದೀವ ಎಂಬುದಾಗಿ ಇವತ್ತು ನಾವು ಕೇಳತಕ್ಕದ್ದು. ಸ್ತುತಿಸುವುದಿಲ್ಲ ಸತ್ತವರಾರು ಪ್ರಭುವನ್ನು, ಕೀರ್ತಿಸಲು ಪಾತಾಳ ಕಿಳಿಯುವವರು ಆತನನ್ನು. ಅಂದರೆ ಭೂಲೋಕದಿಂದ ಬಿಟ್ಟು ಹೋದ್ಮೇಲೆ ಅವರನ್ನು ಹೇಗೆ ನೀನು ಕೀರ್ತಿಸಲು ಸಾಧ್ಯ? ಇರುವಾಗ ಕೀರ್ತಿಸು. ಆವಾಗ ನೀನು ಅವರ ಕೀರ್ತನೆಯ ಸ್ಥಳಕ್ಕೆ, ಅಂದರೆ ಸ್ತುತಿಯ ಸ್ಥಳಕ್ಕೆ, ಸ್ವರ್ಗಕ್ಕೆ ನೀನು ಕಾಲಿಡ್ತೀಯ. ನಾವಾದರೂ ಪ್ರಭುವನ್ನು ಹೊಗಳಿ ಹಾಡುವೆವು. ಕೀರ್ತನಗಾರ ಹೇಳ್ತಾನೆ, ನಾವು ಪ್ರಭುವನ್ನು ಹೊಗಳಿ ಹಾಡುವೆವು, ಇಂದಿಗೂ ಎಂದೆಂದಿಗೂ ಹೊಗಳಿ ಹಾಡುವೆವು, ಅಲ್ಲೇಲುಯ್ಯ. ಇಲ್ಲಿ ಕೆಲವು ವಾಕ್ಯಗಳನ್ನು ನೀವು ಮನಸ್ಸಿನಲ್ಲಿ ಅಥವಾ ಗಮನದಲ್ಲಿ ಇಡತಕ್ಕದ್ದು. ಸಿರಾಕ 4ನೇ 17ನೇ ಅಧ್ಯಾಯ ವಾಕ್ಯ 28, ಸಿರಾಕ 17:28 ಹೀಗೆ ಹೇಳುತ್ತೆ, ಕೃತಜ್ಞತಾ ಸ್ತುತಿ ಇರುವುದಿಲ್ಲ ಜೀವಿಸದೇ ಇದ್ದವನಲ್ಲಿ, ಅಂತೆಯೇ ಅದು ಲಯವಾಗುತ್ತದೆ ಮೃತರಾದವರಲ್ಲಿ. ನೋಡಿ, ಜೀವಿಸದೇ ಇರುವವನು ಯಾರು? ಆಧ್ಯಾತ್ಮಿಕವಾಗಿ ಸತ್ತವನು. ಅಂತೆಯೇ ಅದು ಲಯವಾಗುತ್ತದೆ ಮೃತರಾದವರಲ್ಲಿ. ಸರ್ವಶಕ್ತನ ಸ್ತುತಿ ಗೈವನು, ಆತನು ಆಶೀರ್ವದಿತನು, ಜೀವಂತನು ಹಾಗೂ ಆರೋಗ್ಯಶಾಲಿ. ಸ್ತುತಿಸುವವನು ಜೀವಂತನು ಹಾಗೂ ಆರೋಗ್ಯಶಾಲಿ. ಇವತ್ತು ಪ್ರಶ್ನೆ ನಾವು ಕೇಳತಕ್ಕದ್ದು, ನಾನು ಜೀವಂತವಾಗಿದ್ದೀನ, ನಾನು ಸ್ತುತಿಸ್ತೀನ, ಪ್ರಾರ್ಥಿಸ್ತೀನ, ದೇವರ ವಾಕ್ಯ ಓದ್ತೀನ, ಆರೋಗ್ಯಶಾಲಿ? ನೋಡಿ, ಇದರ ಮೂಲಕ ನಮಗೆ ಆರೋಗ್ಯವೇ ಭಾಗ್ಯವಾಗಿ ಲಭಿಸುತ್ತದೆ. ಹಾಗೆಯೇ ಯೆಶಾಯ 38:10 ನಾವು ಓದ್ತೀವಿ, ಸ್ತುತಿಗೀತೆ ರೋಗದಿಂದ ಗುಣಪಡಿಸುವಾಗ. ಕೀರ್ತನೆ 10:4 ಓದುತ್ತೇವೆ, ಸೊಕ್ಕೇರಿದ ಮುಖದಾತನು ಪ್ರಭುವನ್ನು ಅರಸುವುದಿಲ್ಲ, ಪ್ರಭುವನ್ನು ಸ್ತುತಿಸುವುದಿಲ್ಲ, ದೇವರ ವಾಕ್ಯ ಓದುವುದಿಲ್ಲ, ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಿಲ್ಲ, ಸಂಸ್ಕಾರಗಳ ಪ್ರಕಾರ ಜೀವಿಸುವುದಿಲ್ಲ. ಸೊಕ್ಕೇರಿದ ಮುಖದಾತನು ಪ್ರಭುವನ್ನು ಅರಸುವುದಿಲ್ಲ. ಅವನ ಮನದೊಳಿದೊಂದೇ ಭಾವನೆ, ದೇವರೇ ಇಲ್ಲ. ಆಧ್ಯಾತ್ಮಿಕವಾಗಿ ಸತ್ತವನು ಅವನು ಯೋಚಿಸಿದವನು, ದೇವರೇ ಇಲ್ಲ. ಆದರೆ ದೇವರಿಗೆ ಅವಕಾಶ ಕೊಡ್ತಾರೆ. ನಾವು ಅಹಂಕಾರಿಗಳಾಗಬಾರ್ದು, ಅಹಂಭಾವದಲ್ಲಿ ಜೀವಿಸಬಾರ್ದು. ಸಿರಾಕ 27:23 ನೀವು ಓದಬಹುದು. ನಾನು ಹೇಳಿದೆ, ಯೆಶಾಯ 38:18 ನೀವು ಓದಬಹುದು. ಹಾಗೆಯೇ ಸಿರಾಕ 43:30 ನೀವು ಓದಬಹುದು. ಸಿರಾಕ ಹೇಳ್ತಾನೆ, ದೇವರನ್ನು ಸ್ತುತಿಸುವಾಗ ದಣಿಯದೆ ಸ್ತುತಿಸಿರಿ, ಶಕ್ತಿಯನ್ನೆಲ್ಲ ಉಪಯೋಗಿಸಿ ಸ್ತುತಿಸಿರಿ, ಅದಕ್ಕಿಂತಲೂ ಮಿಗಿಲಾಗಿರುವನು ಪ್ರಭು. ಆದ್ದರಿಂದ ಈ ಕೀರ್ತನೆ ನಮಗೆಲ್ಲ ದೇವರೊಬ್ಬನೇ, ದೇವರನ್ನು ನಾವು ಸ್ತುತಿಸತಕ್ಕದ್ದು. ನೋಡೋಣ ಒಂದೊಂದೇ ವಾಕ್ಯ. ನಮಗಲ್ಲ ಹೇ ಪ್ರಭು, ನಮಗಲ್ಲ ಮಹಿಮೆ, ನಿನ್ನ ನಾಮಕ್ಕೆ ಸಲ್ಲಲಿ ಆ ಮಹಿಮೆ, ನಿನ್ನ ನೀತಿ ಸತ್ಯತೆಗಳ ನಿಮಿತ್ತವೇ. ನಿನಗೆ, ನಿನ್ನ ನಾಮಕ್ಕೆ ಸಲ್ಲಲಿ ಮಹಿಮೆ, ನಿನ್ನ ನೀತಿ ಸತ್ಯತೆಗಳ ನಿಮಿತ್ತವೇ. ಅನ್ಯ ಜನರು ನುಡಿಯುವುದೆಂತು ಅವರ ದೇವರಲ್ಲಿ ಎಂದು. ಅನ್ಯ ಜನರು ಹೇಗೆ ನುಡಿಯಲು ಸಾಧ್ಯ ಅವರ ದೇವರಲ್ಲಿ ಎಂದು? ಪರದಲ್ಲಿ ಹನು ನಮ್ಮ ದೇವನು, ನಮ್ಮ ದೇವನು ಪರದಲ್ಲಿ ಹನು ಅಂದರೆ ಸ್ವರ್ಗದಲ್ಲಿ ಹನು. ಗೈವನು ತನಗಿಷ್ಟ ಬಂದುದನು. ಅವರ ವಿಗ್ರಹ ಅಂದರೆ ದೇವರನ್ನು ನಂಬದವರು, ವಿಗ್ರಹ ಮಾಡಿದವರು, ಅವರ ವಿಗ್ರಹ ಬರೀ ಬೆಳ್ಳಿ ಬಂಗಾರ, ಅವು ಮಾನವನ ಕೈ ಕೆಲಸಗಳು ಮಾತ್ರ.
ಯಾರು ನಾವು ದೇವರನ್ನು ಸೃಷ್ಟಿ ಮಾಡಲಾಗುವುದಿಲ್ಲ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಬಾಯಿದ್ದರೂ ಅವು ಮಾತಾಡುವುದಿಲ್ಲ, ಕಣ್ಣುಗಳಿದ್ದರೂ ಅವು ಕಾಣುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಅವು ಮೂಸುವುದಿಲ್ಲ, ಗಂಟಲೊಳು ಅವಕ್ಕೆ ಶಬ್ದವೇ ಇಲ್ಲ, ಕೈಯಿದ್ದರೂ ಅವು ಮುಟ್ಟುವುದಿಲ್ಲ, ಕಾಲಿದ್ದರೂ ಅವು ನಡೆಯುವುದಿಲ್ಲ. ನೋಡಿ, ಈ ವಿಗ್ರಹ ಅಂದರೆ ಮನುಷ್ಯ ಗ್ರಹಿಸಿ ಮಾಡುವಂಥದ್ದು ಅಥವಾ ಮೂರ್ತಿಗಳನ್ನು ಮಾಡುವಂಥದ್ದು. ದೇವರು ಹೇಳ್ತಾರೆ, ನನ್ನನ್ನು ನೀವು ಸೃಷ್ಟಿಸಬೇಕಾಗಿಲ್ಲ, ಅವುಗಳಲ್ಲಿ ನೋಡಬೇಕಾಗಿಲ್ಲ. ನಾನು ಜೀವಂತ ದೇವರು, ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರು. ಅದಕ್ಕಾಗಿ ನೀವು ನನ್ನಲ್ಲಿ ವಿಶ್ವಾಸವಿಡಿ. ಅದ ಬೈಬಲ್ ಗ್ರಂಥ ಹೇಳುತ್ತೆ, ಸರ್ವಶಕ್ತ ದೇವರು ಅಥವಾ ಭಗವಂತ, ಕರುಣಾಳು ದೇವರು. ಅದನ್ನು ವಿವಿಧ ರೀತಿಯಲ್ಲಿ ನಾವು ಸಂಬೋಧಿಸಬಹುದು. ಆದರೆ ಯಾರು ಆತ ನಮ್ಮ ಸೃಷ್ಟಿಕರ್ತ, ಆ ಸೃಷ್ಟಿಕರ್ತನ ಮಕ್ಕಳು ನಾವು. ಆದ್ದರಿಂದ ಈ ವಿಗ್ರಹಗಳು ನಮಗೆ ಏನು ಮಾಡಲಾಗವು. ಅವುಗಳಂತಾಗುವವರು ಅವುಗಳನ್ನು ಮಾಡುವವರು, ಅವುಗಳಂತಾಗುವವರು ಅವುಗಳನ್ನು ನಂಬುವವರು. ನೋಡಿ, ಅವುಗಳಂತಾಗುವವರು ಅವುಗಳನ್ನು ಮಾಡುವವರು ಮತ್ತು ನಂಬುವವರು. ಪ್ರಭುವಿನಲ್ಲಿದೆ ಭರವಸೆ ಇಸ್ರಾಯೇಲ್ ಜನರಿಗೆ, ಆತನೇ ಸಹಾಯಕ ರಕ್ಷಾ ಕವಚ ಅವರಿಗೆ. ಪ್ರಭುವಿನಲ್ಲಿದೆ ಭರವಸೆ ಆರೋನನ ಕುಲಕ್ಕೆ, ಆತನೇ ಸಹಾಯಕ ರಕ್ಷಾ ಕವಚ ಅವರಿಗೆ. ಪ್ರಭುವಿನಲ್ಲಿದೆ ಭರವಸೆ ಆತನ ಭಕ್ತರಿಗೆ, ಆತನೇ ಸಹಾಯಕ ರಕ್ಷಾ ಕವಚ ಅವರಿಗೆ. ಇದನ್ನು ಬಹಳ ಸುಂದರವಾಗಿ ಕೀರ್ತನಕಾರ ಹೇಳ್ತಾನೆ. ನಮಗೆ ರಕ್ಷಾ ಕವಚ, ಪ್ರೊಟೆಕ್ಷನ್, ಪ್ರಭುವಿನಲ್ಲಿ ಭರವಸೆ ಇಟ್ಟಾಗ ನಮಗೆ ಆತನೇ ಸಹಾಯಕನಾಗಿ ಬರ್ತಾನೆ. ಆತ ಸಹಾಯಕ ಆರೋನನ ಕುಲಕ್ಕೆ, ಇಸ್ರಾಯೇಲ್ ಜನರಿಗೆ ಮತ್ತು ಆತನಲ್ಲಿ ಭಯಭಕ್ತಿ ಇದ್ದವರಿಗೆ. ಆಶೀರ್ವದಿಸುವನು ಪ್ರಭು, ಮರೆಯದೆ ನಮ್ಮನು. ಪ್ರಭು ನಮ್ಮನ್ನು ಆಶೀರ್ವದಿಸುವನು. ಇಸ್ರಾಯೇಲ್ ವಂಶವನ್ನು, ಆರೋನನ ಕುಲವನ್ನು ಆಶೀರ್ವದಿಸುವನು ಪ್ರಭು, ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು, ಚಿಕ್ಕವರು ದೊಡ್ಡವರನ್ನದೇ ಭಯಭಕ್ತಿಯುಳ್ಳವರನ್ನು. ಆದ್ದರಿಂದ ದೇವರಲ್ಲಿ ಭಯಭಕ್ತಿ ಇಟ್ಟಾಗ ದೇವರ ಆಶೀರ್ವಾದ ನಮ್ಮದಾಗುತ್ತೆ. ವೃದ್ಧಿಗೊಳಿಸಲಿ ಪ್ರಭುವು ನಿಮ್ಮನ್ನು, ವೃದ್ಧಿಗೊಳಿಸಲಿ ನಿಮ್ಮ ಮಕ್ಕಳನ್ನು. ಇಹ ಪರಗಳನ್ನು ಉಂಟು ಮಾಡಿದ ಪ್ರಭುವಿಂದ ಲಭಿಸುವಂತಾಗಲಿ ನಿಮಗೆ ಆಶೀರ್ವಾದ. ಪ್ರಭುವಿಗೆ ಸ್ವಂತವಾದುದು ಸ್ವರ್ಗಲೋಕ, ನರರಿಗೆ ಕೊಟ್ಟಿಯನಾಥನು ಭೂಲೋಕ. ನೋಡಿ, ಸ್ವಂತ ಸ್ವರ್ಗಲೋಕ ಪ್ರಭುವಿನದು. ಅದಕ್ಕೆ ನಾವು ಹೇಳ್ತೀವಿ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ಅವರ್ ಫಾದರ್ ಹೂ ಆರ್ಟ್ ಇನ್ ಹೆವೆನ್. பரலோகத்தில் இருக்கிற எங்கள் பிதாவே ಅಂಶ ಬಾಪ ಸರ್ಗೀಜ. ಏಕೆಂದರೆ ದೇವರು, ನಮ್ಮ ದೇವರು, ಅವರು ಸ್ವರ್ಗದಲ್ಲಿದ್ದಾರೆ, ಎಲ್ಲವನ್ನು ವೀಕ್ಷಿಸುತ್ತಾರೆ. ಅದನ್ನೇ ಕೀರ್ತನೆಯಲ್ಲಿ ಆಲಿಸಿದೆವು. ನರರಿಗೆ ಕೊಟ್ಟಿಹನಾಥ ಭೂಲೋಕ, ಇದನ್ನು ಸೃಷ್ಟಿ ಮಾಡಿ ನಮಗೆ ಈ ಲೋಕದಲ್ಲಿ ಜೀವಿಸಲು ಅವಕಾಶ ಮಾಡಿಕೊಟ್ಟಿದ್ದೇ ದೇವರು. ಆದ್ದರಿಂದ ನಾವು ಏನು ಮಾಡಬೇಕು? ಸ್ತುತಿಸುವುದಿಲ್ಲ ಸತ್ತವರಾರು ಪ್ರಭುವನ್ನು, ಕೀರ್ತಿಸರು ಪಾತಾಳಕ್ಕಿಳಿಯುವವರು ಆತನನ್ನು. ನಾವಾದರೂ ಪ್ರಭುವನ್ನು ಹೊಗಳಿ ಹಾಡುವೆವು, ಇಂದಿಗೂ ಎಂದೆಂದಿಗೂ ಹೊಗಳಿ ಹಾಡುವೆವು. ಅಲ್ಲೇಲುಯ್ಯ. ಆತ್ಮೀಯರೇ, ಈ 4 ಕೀರ್ತನೆಗಳನ್ನು ನಾವು ಧ್ಯಾನಿಸಿದೆವು. ಕೀರ್ತನೆ 112, 113, 114 ಹಾಗೂ 115. ವಿಶೇಷ ಸಂದೇಶವನ್ನು ಕೂಡ ನಾವು ಪಡೆದೆವು. ಈ ಕೀರ್ತನೆಗಳನ್ನು ಮತ್ತೆ ಓದೋಣ, ಮತ್ತೆ ಬಲಗೊಳ್ಳೋಣ. ಇದು ನಿರಂತರ ನಮ್ಮ ಪ್ರಕ್ರಿಯೆ ಆಗಬೇಕು. ಯಾಕಂದರೆ ಇದನ್ನು ಒಂದು ಸಾರಿ ಓದಿ ಮುಗಿಸುವುದಲ್ಲ ದೇವರ ವಾಕ್ಯ ಅಥವಾ ಬೈಬಲ್ ಶ್ರೀ ಗ್ರಂಥ. ಮತ್ತೆ ಮತ್ತೆ ಓದಿದಾಗ ದೈವ ಜ್ಞಾನದಿಂದ ನಾವು ತುಂಬಲ್ಪಡುತ್ತೇವೆ ಮತ್ತು ದೈವ ಜ್ಞಾನದಿಂದ ನಾವು ಜೀವಿಸಲು, ಎಲ್ಲವನ್ನು ಜಯಿಸಲು, ಸಹಿಸಲು ಈ ಲೋಕದಲ್ಲಿ ಸಾಧ್ಯವಿದೆ. ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಕೀರ್ತನೆಗಳೊಂದಿಗೆ ಪ್ರಾರ್ಥನೆ, ಈ ನಮ್ಮ ಪಯಣದಲ್ಲಿ ನಿಮ್ಮ ಆತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿದ್ದಕ್ಕಾಗಿ ಸ್ತೋತ್ರ ಪ್ರಭುವೆ. ಇದೋ ಈ ಕೀರ್ತನೆಯ ಆಶೀರ್ವಾದ ಮಕ್ಕಳ ಮೇಲೆ ಇಳಿದು ಬರಲಿ. ಎಷ್ಟೋ ಮಂದಿ ರೋಗ ರುಜಿನದಲ್ಲಿದ್ದಾರೆ, ಕಷ್ಟ ನೋವಿನಲ್ಲಿದ್ದಾರೆ, ದಾರಿ ಕಾಣದೆ ಅಲಿಯುತ್ತಾ ಇದ್ದಾರೆ. ನೀವು ದಾರಿಯಾಗಿ ಬನ್ನಿರಿ, ಜೀವವಾಗಿ ಬನ್ನಿರಿ, ಉತ್ತಮ ಮೇಷಪಾಲಕರಾಗಿ ಬನ್ನಿರಿ. ನೀವು ನುಡಿದಿರಿ, ನನ್ನ ನಾಮದಲ್ಲಿ ಏನು ಕೇಳಿದರೂ ಕೊಡುವೆನು. ಇದೋ ಈ ಕೀರ್ತನೆಯನ್ನು ಆಲಿಸಿದ ಮಕ್ಕಳ ಕುಟುಂಬಗಳ ಮೇಲೆ ನಿನ್ನ
ನಿಮ್ಮ ವರದಾನ ಆಶೀರ್ವಾದ ಇಳಿದು ಬರಲಿ. ಎಲ್ಲ ಕೇಡುಗಳಿಂದ ಅವರನ್ನು ಕಾದು ರಕ್ಷಿಸಿರಿ. ಅವರ ದೇಹ, ಆತ್ಮ, ಮನಸ್ಸು ಯೇಸುವೆ ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ದೇವರಿಂದ ದೂರವಾದ ನಾಸ್ತಿಕರ ಅಥವಾ ಆಧ್ಯಾತ್ಮಿಕವಾಗಿ ಸತ್ತು ಹೋದವರನ್ನು ಮತ್ತೆ ಜೀವಕ್ಕೆ ಎಬ್ಬಿಸಿರಿ. ನಾವು ಮಾಡುವ ಪ್ರತಿಯೊಂದು ಪುಣ್ಯ ಕಾರ್ಯಗಳು, ವಿಶೇಷವಾಗಿ ದೇವವಾಕ್ಯ ಆಧಾರಿತ ನಮ್ಮ ಪ್ರಾರ್ಥನೆಗಳು, ನಮ್ಮ ಸಂಘ ಸಂಸ್ಥೆಗಳನ್ನು ಆಶೀರ್ವದಿಸಿರಿ. ಎಲ್ಲ ಕೇಡುಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸಿರಿ. 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದಾತನನ್ನು ಮುಟ್ಟಿದ ಹಾಗೆ, ಸತ್ತ ಲಾಸರನಿಗೆ ಜೀವ ಕೊಟ್ಟ ಹಾಗೆ, ಕುರುಡರಿಗೆ ದೃಷ್ಟಿದಾನ ಮಾಡಿದ ಹಾಗೆ ನಮ್ಮ ಜೀವನದಲ್ಲಿ ಕೊರತೆ ಬಿದ್ದುದನ್ನು ತುಂಬಿಕೊಡಿರಿ. ವಿಶೇಷವಾಗಿ ಈ ಕ್ಷಣದಲ್ಲಿ ಯಾರೆಲ್ಲ ಈ ಸುವಾರ್ತೆ ಆಲಿಸುತ್ತಾರೆ, ಕುರುಡರು ನೋಡುವಂತಾಗಲಿ, ಕಿವುಡರು ಕೇಳುವಂತಾಗಲಿ, ಪಾರ್ಶ್ವ ರೋಗಿಗಳು ಎದ್ದು ನಡೆಯಲಿ, ಬಂಜ ಸ್ತ್ರೀಯರಿಗೆ ಮಕ್ಕಳ ಭಾಗ್ಯ ಲಭ್ಯವಾಗಲಿ, ಎಲ್ಲ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟುವುದಾಗಲಿ. ಟಚ್ ದೆಮ್ ಲಾರ್ಡ್, ಟಚ್ ದೆಮ್ ಲಾರ್ಡ್, ಟಚ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಸೌಖ್ಯ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಯೇಸು ಸ್ಪರ್ಶ ತಂಡ, ಶಿವಮೊಗ್ಗ ಧರ್ಮ ಕ್ಷೇತ್ರ. ಆತ್ಮೀಯರೇ, ನಮಗಾಗಿಯೂ ನಮ್ಮ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಈ ಸುವಾರ್ತೆಯನ್ನು ಸಾಧ್ಯವಾದಷ್ಟು ಜನರಿಗೆ ನೀವು ಹಂಚಿಕೊಳ್ಳಿ. ಅವರು ಕೂಡ ದೇವರ ಕರುಣೆ, ದೇವರ ಪ್ರೀತಿಯನ್ನು ಅನುಭವಿಸುವಂತಾಗಲಿ. ದಿವ್ಯವಾಣಿ